हरे केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे तातय्य तातय्य हरे रमण गोविंद नारायण हरे केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे हरे चित्तते ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಶಾಂಕುಶಧರ ಪರಮ ಪವಿತ್ರ ಪಶಾಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ बुद्धि प्रदायक पुस्तक हस्त बुद्धि प्रदायक पुस्तक हस्त सिद्धि विनायक पाद नमस्ते देव देवर देव देवनलो देव देवर देव देवनलो वो देव देवर देवनलो देव देवर देव देवनलो वो देव देवर देवनलो
ವರಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಿಕ ವಾಹನರೇ ನಾಂದಿಯಳು ವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯಳು ವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ಮಾರೀಚ ಸುಕುಮಾರಿ ಎಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೇಡುವನೆ ಕಥಾಮೃತವ
ಪರಿಕಲ್ಪನಾಗಿ ಜನಿಸಿದ ಶ್ರೀರಾಮಚಂದ್ರನ ತಮ್ಮನಾದ ನನ್ನನ್ನು ಶತ್ರುಘ್ನನ್ನು ಕರೆಯುತ್ತಾರೆ. ಅಣ್ಣ ಶ್ರೀರಾಮಚಂದ್ರನು ಪಿತೃವಾಗಿ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ದುರುಳ ರಾವಣ ತಂಗಿ ಶೂರ್ಪನಖೆಯ ದುರ್ಬೋಧನೆಯಿಂದಾಗಿ ಸೀತಾಮಾತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಇರಿಸಿದ. ಆಗ ಶ್ರೀರಾಮಚಂದ್ರನು ವಾನರ ಸೇನೆಯ ಸಹಾಯದಿಂದಾಗಿ ಶರದಿಗೆ ಸೇತುವೆಯನ್ನು ಕಟ್ಟಿ ರಾವಣಾದಿ ದುಷ್ಟರನ್ನು ಸಂಹರಿಸಿ ಸೀತಾಮಾತೆಯನ್ನು ಬಿಡಿಸಿ ತಂದ. ವಿಶ್ವವಸು ಮಹಾಮುನಿಗಳ ಮಗನಾದಂತಹ ರಾವಣನನ್ನು ಕೊಂದ ಜಸೆಯಿಂದಾಗಿ ನಮ್ಮ ರಘುವಂಶಕ್ಕೆ ಬ್ರಹ್ಮಹತ್ಯೆ ದೋಷವೆಂಬುದು ಅಂಟಿತು. ಇದರ ಪರಿಮಾರ್ಜನೆ ಮಾರ್ಗವನ್ನು ಹಿರಿಯರು ಕುಲಗುರುಗಳಂತಹ ವಧುಚ್ಚರಲ್ಲಿ ಕೇಳಿದಾಗ ಅಶ್ವಮೇಧಯಾಗವನ್ನು ಮಾಡುವಂತೆ ತಿಳಿಸಿದ್ದಾರೆ. ಅದರಂತೆ ಅಣ್ಣ ಶ್ರೀರಾಮಚಂದ್ರನು ಅಶ್ವಮೇಧಯಾಗದ ಸಂಪೂರ್ಣ ಹೊಣೆಗಾರಿಕೆಯನ್ನು ನನಗೆ ವಹಿಸಿದ್ದಾನೆ. ಸ್ವಾಮಿ, ಶ್ರೀರಾಮಚಂದ್ರನ ಸೇವೆಯ ಭಾಗ್ಯ ನನಗೆ ದೊರಕಿತಂತಾದರೆ ನನ್ನ ಪಾಲಿಗೆ ಒದಗಿ ಬಂದಂತ ಸುವರ್ಣ ಅವಕಾಶವಲ್ಲದೆ ಬೇರೇನೂ ಅಲ್ಲ. ತವನ ಪುಷ್ಕಳ ತುರಗವನ್ನು ಮರಳಿ ಸಂಚಲಕ್ಕೆ ಬಿಟ್ಟಂತಾಯಿತು. ತುರಗವನ್ನು ಹಿಂಬಾಲಿಸುತ್ತಾ ಅತ್ತ ಸಾಗುವಂತೆ. ಒಂದು ಸ್ಥಳವೇ ಪವಿತ್ರವಾದ ಯಮುನಾ ನದಿಯ ತೀರ. ನೀವೆಲ್ಲರೂ ಆಯ್ಸಕೊಂಡಿದ್ದೀರಿ. ಹಾಗಾಗಿ ಇಲ್ಲಿಯ ಸ್ವಲ್ಪ ವಿಶ್ರಾಂತಿ ಪಡೆದು ನೀರಿನೊಳತ ಹೋಗುವುದು ಹಳೆಯವಿದೆ. ನೀರಿನೊಳತ ಹೋಗುವುದು ಹಳೆಯವಿದೆ. ಸಾರಿತಾಶ್ಚರ್ಯ ಈಗ ಹಳೆಯವಿದೆ. ಸಾರಿ ಆಶ್ಚರ್ಯ ಆಶ್ಚರ್ಯ ಈಗ ನೀರಜ ಬಗೆಗೆ ಗೋಚರವೆಂಬು. ನೀರಜ ಬಗೆಗೆ ಗೋಚರವೆಂಬು ಶತ್ರುಘ್ನ ಭೂರಿ ಚಿಂತೆಯ ತಾರ್ದನು. ಓ ಸೇನಾವಳದವರೇ, ಕೇಳಿದಿರಲ್ಲ ಚಾಲಕರು ಹೇಳಿದ ಮಾತನ್ನು. ನದಿಯ ತೀರದಲ್ಲಿ ನಾವೆಲ್ಲರೂ ವಿಶ್ರಾಂತಿ ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ತುರಗವು ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಯಿತೆ. ಛೇ, ಎಲ್ಲವೂ ಗೊಂದಲವಾಗಿ ಕಾಣುತ್ತಿದೆಯಲ್ಲ. ಅಣ್ಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಹೋಯಿತೆ. ಛೇ, ಏನು ಮಾಡಲಿ ರಾಮ, ಏನು ಮಾಡಲಿ?
ಶತ್ರುಘ್ನಯ್ಯ, ಪವನ ತುರಗು ಎಲ್ಲೇ ಇದ್ದರು ಅದನ್ನು ತಂದು ಕೊಡುವುದನ್ನು ನಾನು ಒಪ್ಪಿಸುತ್ತೀಯಾ? ನನಗೆ ಅಪ್ಪಣೆ ಕೊಡಿ. ಶುಭವಾಗಲಿ. ಶತ್ರುಘ್ನಯ್ಯ, ಬ್ರಹ್ಮಹತ್ಯೆ ನಿವಾರಣೆಗಾಗಿ ಕೈಗೊಂಡ ಅಶ್ವಮೇಧ ಯಾಗಕ್ಕಾಗಿ ಪೂಜಿಸಲ್ಪಟ್ಟ ದಿವ್ಯಾಶ್ವದ ಬೆಂಗಾವಲಿಗಾಗಿ ಹೊರಟವರು ನೀವು. ನಿಮ್ಮನ್ನು ಅನುಸರಿಸಿ ಕಷ್ಟವಾದ ದಿವ್ಯಾವರಣ ತೊಟ್ಟ ಕುದುರೆಯನ್ನು ಅನುಸರಿಸಿ ಬಹುದೂರ ಸಾಗಿ ಬಂದವರು ನಾವು. ತೋರುತ್ತಿರುವ ಈ ಯಮುನಾ ನದಿಯ ಪರಿಸರದಲ್ಲಿ ಹರಿಸುತ್ತಾ ಇದ್ದಂತಹ ನಮ್ಮ ತುರಗವು ಕಣ್ಮರೆಯಾಗುವುದು ಎಂದರೆ ನಿಜಕ್ಕೂ ಆಶ್ಚರ್ಯವೇ ಸರಿ. ವ್ಯಥಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಮ್ಮ ತುರಗವು ಎಲ್ಲಿಯೇ ಅಡಗಿರಲಿ ಅಥವಾ ನಮ್ಮ ತುರಗವನ್ನು ಯಾರೇ ಅಪಹರಿಸಿರಲಿ ಅದನ್ನು ಕುರಿತು ವಿಚಾರಿಸಿ ನಿಮ್ಮ ಪಾದಕ್ಕೆ ತಂದು ಇರಿಸುತ್ತೇನೆ. ಬಿಡಿ ಚಿಂತೆ, ಕೊಡಿ ಅಪ್ಪಣೆ. ಇದಿರಾಗುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯ ನಿಮ್ಮ ಭರತವರಾದ ನಮ್ಮಲ್ಲಿದೆ. ಅಲ್ಲದೆ ಬೆಳ್ಳಿ ಬೆಟ್ಟವಾದ ಶಂಕರನೇ ಒಂದೊಮ್ಮೆ ನಮ್ಮ ಹಯವನ್ನು ಕೊಟ್ಟೊಯ್ದರೆ ಅವನ ಕರವನ್ನು ಬಂಧಿಸಿ ಹಯವನ್ನು ಸಂಗಮಿಸುತ್ತೇನೆ. ಕೊಡಿ ಅಪ್ಪಣೆ. ಓ ಸೇನಾಬಲದವರೇ, ವೀರ ವಿಕ್ರಮದಿಂದ ಎಲ್ಲರೂ ವೀರ ವಿಕ್ರಮದಿಂದ ಎಲ್ಲರೂ ಭೂರಿ ಕ್ರೋಧದಿ ಪೊರಡೆ ಶತ್ರು ಸಾರಿ ತೆಲ್ಲಿಗೆ ತುರಗ ಎಂಬುದ ಅರಿತು ಮೊದಲಿಗ ತೋರುವುದು ಪೌರುಷವ ಕಡೆಯುಳು ತೋರುವುದು ಪೌರುಷವ ಕಡೆಯುಳು ಶೂರರೈ ವಿಕ್ರಮದೊಳಿದರನು ಯಾರು ವೈದಿಹರ್ ಅರಿಯಬೇಕೆನುತೆಂದ ಸಂತೈಸಿ ಓ ಸೇನಾಬಲದವರೇ, ನಿಮ್ಮ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ನೀವು ಪರಾಕ್ರಮಿಗಳು ಹೌದು. ನನ್ನ ಅಪ್ಪಣೆ ಆಯ್ತು ಅಂದರೆ 3 ಲೋಕವನ್ನೇ ನಡುಗಿಸಬಲ್ಲವರು. ಆದರೆ ಈಗ ದುಡುಕು ಸಲ್ಲದು. ಈ ಪವಿತ್ರವಾದ ಯಮುನೆಯಲ್ಲಿ ನಮ್ಮ ತುರಗವು ಕಣ್ಣಿಗೆ ಕಾಣದಂತೆ ಮಾಯವಾಯಿತೆಂದರೆ ಇಲ್ಲಿ ಏನೋ ಗಾಢವಾದ ಅಗೋಚರವಾದ ಕೆಳಗಿದೆ. ಆದ್ದರಿಂದ ನಮ್ಮ ತುರಗವು ಹೇಗೆ ಕಾಣಾಯಿತು, ಎಲ್ಲಿ ಸೇರಿತು ಎಲ್ಲವನ್ನು ಅರಿತವನು ಆ ಶ್ರೀರಾಮನೊಬ್ಬನೇ. ಹಾಗಾಗಿ ಎಲ್ಲರೂ ಸೇರಿ ಆ ಶ್ರೀರಾಮ ಧ್ಯಾನವನ್ನು ಮಾಡೋಣಂತೆ. ರಾಮ ಜಯ ರಾಮ, ಸೀತಾರಾಮ. ವಾರಿಜಾಕ್ಷನ ದಿವ್ಯ ನಾಮೋಚ್ಚಾರದೊಳಗ
ನಾರದ ಮುನಿಪನೈ ತರಲು ಭೋರಿ ಭಕ್ತಿಗಳು ಅಭಿವಂದಿಸಿ ಭೋರಿ ಭಕ್ತಿಗಳು ಅಭಿವಂದಿಸಿ ಪಾದ್ಯೋಪಚಾರದಿ ಕುಳ್ಳಿರಿಸಿದನು ಭೋರಿ ಭಕ್ತಿಗಳು ಅಭಿವಂದಿಸಿ ಪಾದ್ಯೋಪಚಾರದಿ ಕುಳ್ಳಿರಿಸಿದನು ಸ್ವಾಮಿ ತಮ್ಮ ಪಾದಗಳಿಗೆ ನಮೋ ನಮಃ. ಶುಭವಾಗಲಯ್ಯ. ಎಲ್ಲರೂ ಎದ್ದೇಳಿ. ಸ್ವಾಮಿ ನಾಳ್ತಾರೆ ತಾವು ತ್ರಿಕಾಲ ಸಂಚಾರಿಗಳು ಕ್ಷೇಮವೇ ಈ ಕಡೆಗೆ ತಮ್ಮ ಆಗಮನದ ಪರಿಯಲು ಸ್ವಾಮಿ. ಶತ್ರುಘ್ನ, ಸ್ವಾಮಿ ಲೋಕ ಸಂಚಾರ ಮಾಡುವ ನನಗೆ ಕ್ಷೇಮವಲ್ಲದೆ ಮತ್ತೇನು? ಆದರೆ ನೀವು ಇಲ್ಲಿ ಹಾ ತಿಳಿದೆ ತಿಳಿದೆ. ಪರಮಾತ್ಮನ ಜ್ಞಾನ ತುರಯ ಬೆಂಬಲಗಾಗಿ ಪರಮಾತ್ಮನ ಜ್ಞಾನ ತುರಯ ಬೆಂಬಲಗಾಗಿ ಪರಮಾತ್ಮನ ಜ್ಞಾನ ತುರಯ ಬೆಂಬಲಗಾಗಿ ಪೊರಟಿಹ ಪಟರು ನೀವೈಸೆ ಬೆಂಬಲಗಾಗಿ ಪೊರಟಿಹ ಪಟರು ನೀವೈಸೆ ತೆರಳಿದೆಲ್ಲಿಗೆ ಹಯ ಬೇಡೆಂದು ನಾರದ ತೆರಳಿದೆಲ್ಲಿಗೆ ಹಯ ತೆರಳಿದೆಲ್ಲಿಗೆ ಹಯ ಬೇಡೆಂದು ನಾರದ ಕರುಣದಿ ಕಸಗೊಂಡನು ತೆರಳಿದೆಲ್ಲಿಗೆ ಹಯ ಬೇಡೆಂದು ನಾರದ ಕರುಣದಿ ಕಸಗೊಂಡನು ತೆರಳಿದಲ್ಲಿಗೆ ಹಯ ಬೇಡೆಂದು ನಾರದ ಕರುಣದಿ ಕಸಗೊಂಡನು ಅಯ್ಯ ಶತ್ರುಘ್ನ, ಸ್ವಾಮಿ ಅಶ್ವಮೇಧದ ಯಾಗದ ರಕ್ಷಕನಾಗಿ ಬಲಸಹಿತ ನೀನು ಹೊರಟಿದ್ದಿ ಎಂದು ತಿಳಿದಿದ್ದೇನೆ. ಹಾಗೆಯೇ ಲೋಕ ಸಂಚಾರದಲ್ಲಿ ನಾನಿರುವಾಗ ಈ ದಾರಿಯಾಗಿ ನೀವು ಬರುತ್ತಿರುವುದನ್ನು ಕಂಡೆ. ನಿಮ್ಮ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗೋಣ ಎಂದು ದರೆಗಿಳಿದೆ. ಏನಯ್ಯ ಎಲ್ಲರೂ ಮೌನವಾಗಿದ್ದೀರಲ್ಲ? ಹೌದು ನಿಮ್ಮ ಮುಖವೆಲ್ಲ ಬಸವಳಿದ ಹಾಗಿದೆ. ಎಲ್ಲಿ ನಿಮ್ಮ ಯಜ್ಞಾಶ್ವ ಕಾಣುವುದಿಲ್ಲವಲ್ಲ? ಏನಯ್ಯ ವ್ಯತಿಸುವ ಪರಿ ಏನು ಬಂತು ಹೇಳಬಾರಲೇ? ಓ ಮುನಿಪ ಮುನಿಪಾಗಿಯ ಮೌನಿ ಜಲಗಳು ಮುನಿಪಾಗಿಯ ಮೌನಿ ಜಲಗಳು ತೊಲಗವು ಕ್ಷಣಗಳು ಮುಳುಗಿ ಹೋಗಿ ಹೋದು ತೊಲಗವು ಕ್ಷಣಗಳು ಮುಳುಗಿ ಹೋಗಿ ಹೋದು
ಗುಣನೀಧಿ ಬೇಳು ಎಲ್ಲೇ ಹೋದೆಂಬುದ ನೀನು ಕನಪ್ರಾಚುರೈಸೆ ಯೋಗದೋಳು. ಸ್ವಾಮಿ, ಶ್ರೀರಾಮನ ಅನುಗ್ರಹದಿಂದ ಇಲ್ಲಿಯವರೆಗೆ ಕ್ಷೇಮವಾಗಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಬಂದಿದ್ದೇವೆ. ಆದರೆ ಈ ಪವಿತ್ರವಾದ ಯಮುನೆಯಲ್ಲಿ ನಮ್ಮ ದುರಗವು ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋಯಿತು ಸ್ವಾಮಿ. ತಾವು ತ್ರಿಕಾಲ ಜ್ಞಾನಿಗಳು, ಎಲ್ಲವನ್ನೂ ಅರಿತವರು. ನಮ್ಮ ದುರಗದ ಬಗ್ಗೆ ಏನಾದರೂ ಸಹ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಮಾಡಬೇಕು ಸ್ವಾಮಿ. ಈ ಸಂಕಷ್ಟದಿಂದ ಪಾರು ಮಾಡಬೇಕು ಸ್ವಾಮಿ. ಸೌಮಿತ್ರಿ, ನಾರದರೆ ಈ ಯಮುನೆಯಲ್ಲಿ ನಿಮ್ಮ ತುರಗ ಮಾಯವಾಯಿತೆ. ಹೌದು ಸ್ವಾಮಿ. ಏನಾಗಿರಬಹುದು? ತಿಳಿದೆ ಹೀಗಿದೆಯಲ್ಲ ಅದರ ಸತ್ಯಕತೆ. ಹೇಗೆ ಸ್ವಾಮಿ? ಅರುಹುವೆನು ಸೌಮಿತ್ರಿ ಕೇಳೀನು, ಅರುಹುವೆನು ಸೌಮಿತ್ರಿ ಕೇಳೀನು, ಅರುಹುವೆನು ಸೌಮಿತ್ರಿ ಕೇಳೀನು. ಯಜ್ಞಾಶ್ವಗಮಿಸಿದ ಪರಿಯನ್ನಯ ಮನದೊಳಿರುವುದನು, ಯಜ್ಞಾಶ್ವಗಮಿಸಿದ ಪರಿಯನ್ನಯ ಮನದೊಳ ಅರಿತುದನು. ಇರುವುದೀ ನದಿ ಜಲದ ಮೂಲದೆ, ಇರುವುದೀ ನದಿ ಜಲದ ಮೂಲದೆ, ಇರುವುದೀ ನದಿ ಜಲದ ಮೂಲದೆ. ವರಮನೋಹರವಾದ ಪಟ್ಟಣ, ವರಮನೋಹರವಾದ ಮಾಯಾಪುರ ವರದಿ, ಮಾಯಾಪುರ ವರದ ಮಧ್ಯದಲ್ಲಿ ಶೋಭಿಪ ಅರಮನೆಯು ಸವರ್ಣ ಖಚಿತದಿ. ಮಾಯಾಪುರ ವರದ ಮಧ್ಯದಲ್ಲಿ ಶೋಭಿಪ ಅರಮನೆಯು ಸೌವರ್ಣ ಖಚಿತದಿ. ಅರುಹುವೆನು ಸೌಮಿತ್ರಿ ಕೇಳೀನು, ಯಜ್ಞಾಶ್ವಾಗಮಿಸಿದ ಪರಿಯನ್ನಯ ಮನದೊಳರಿತದನು. ಅಯ್ಯ ಶತ್ರುಘ್ನ, ಈ ನಿಮ್ಮ ತುರಗ ಎಲ್ಲಿಗೆ ಸೇರಿತು, ಯಾಕೆ ಸೇರಿತು ಎಂಬುದನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡಿದ್ದೇನೆ. ಈ ಯಮುನೆಯ ತಳಭಾಗದಲ್ಲಿ ಒಂದು ಮಾಯಾಪುರವಿದೆ. ಅಲ್ಲಿ ಕುಮುದಿನಿ ಎನ್ನುವ ಓರ್ವ ಯೋಗಿನಿ ಇದ್ದಾಳೆ. ಅವಳ ಸಹವರ್ತಿಗಳಾಗಿ ಮದನಾಕ್ಷಿ ಎನ್ನುವಳು ರಾಣಿಯಾಗಿ, ತಾರಾವಳಿ ಎನ್ನುವಳು ಮಂತ್ರಿಣಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಈ ನಿನ್ನ ತುರಗ ನೀರಿಗಿಳಿದ ಕ್ಷಣ ಅದನ್ನು ಮಾಯೆಯಿಂದ ಅಪಹರಿಸಿ ಬಂಧಿಸಿದ್ದಾರಯ್ಯ. ಎಲ್ಲ ಮುನಿಪ, ಎಲೆ ಮುನಿಪ ಜಲದಂತರಾಳದಿ, ಎಲೆ ಮುನಿಪ ಜಲದಂತರಾಳದಿ. ಕೊಳಲಗೈದವರ್ಯಾರು, ಒಳಲಗೈದವರ್ಯಾರು, ರಕ್ಕಸ ಕುಲದ ಸತಿಯರಿಗೆ ಸೇರಿತು, ರಕ್ಕಸ ಕುಲದ ಸತಿಯರಿಗೆಂತು ಸೇರಿತು. ದೊರೆಗಳಾರದಕ್ಕೆ ದೊರೆಗಳ್ ಯಾರದಕ್ಕೆ, ಜಲಜನಾಭನ ಭಕ್ತಳೆನುತಿಹೇ, ಜಲಜನಾಭನ ಭಕ್ತಳೆನುತಿಹೇ. ಸುಲಭ
ಸುಲಲಿತಾಂಗಿಯ ಸಖಿಯರ್ಯಾರು ಆ ಸುಲಲಿತಾಂಗಿಯ ಸಖಿಯರ್ಯಾರೇ ತಿಳುಹಬೇಹುದೆನುತ್ತ ಶತ್ರುಹಯರಗೆ ಮುನಿಪೇಳ್ದ ಎಲೆ ಮುನಿಪ ಜಲದಂತರಾಳದಿ ಪೊಳನಗೈದವರ್ಯಾರು ಆ ಆ ಆಶ್ಚರ್ಯವಾಗುತ್ತಿದೆ. ಯಾಕೆಂದರೆ ನೀರಿನ ಅಡಿಭಾಗದಲ್ಲಿ ಮಾಯಾಪುರವಿದೆ ಅಂತಾದರೆ ಅವರು ಮಾಯವಿಗಳೇ. ಹೌದು ಅಂತಾದರೆ ಅವರು ಯಾರು ಸ್ವಾಮಿ? ಅವರಿಗೆ ಈ ಸಾಮರ್ಥ್ಯ ಬಲ ಹೇಗೆ ಬಂತು ಸ್ವಾಮಿ? ಎಲ್ಲವನ್ನೂ ದಯವಿಟ್ಟು ಹೇಳಬೇಕು. ಅದಕ್ಕೆ ಬಲವಾದ ಕಾರಣವೂ ಇದೆ. ಏನು ಸ್ವಾಮಿ? ಅವರ ಸಾಮರ್ಥ್ಯಕ್ಕೆ ಹಿನ್ನೆಲೆಯೂ ಇದೆ. ಕೇಳಯ್ಯ ಶತ್ರುಘ್ನ ಮಾರೀಚನವನ ಕೇಳಯ್ಯ ಶತ್ರುಘ್ನ ಮಾರೀಚನವನ ಬಾಲೆ ಕುಮುದಿನಿ ಎಂಬ ಶೀಲ ಸದ್ಗುಣಳು ಬಾಲೆ ಕುಮುದಿನಿ ಎಂಬ ಶೀಲ ಸದ್ಗುಣಳು ತಾಳಿ ವೈರಾಗ್ಯವನ್ನು ತಪ್ಪಿಸುತ್ತಿದೆ ಮಾರೀಚ ತಾಳಿ ವೈರಾಗ್ಯವನ್ನು ತಪ್ಪಿಸುತ್ತಿದೆ ಮಾರೀಚ ಬೇಡಿದನು ಶ್ರೀರಾಮ ವಿಶ್ವಾತ್ಮನೆಂದು ಬೇಡಿದನು ಶ್ರೀರಾಮ ವಿಶ್ವಾತ್ಮನೆಂದು ಅಯ್ಯ ಶತ್ರುಘ್ನ ಸ್ವಾಮಿ, ಈ ಹಿಂದೆ ಶ್ರೀರಾಮ ಶರದಿಂದ ಕಾಸಿಗೊಂಡ ಮಾರೀಚ ದಾನವ ರಾಮನ್ಯಾರೆಂದು ತಿಳಿದು ತನ್ನ ಮಗಳಾದ ಕುಮುದಿನಿಗೆ ಶ್ರೀರಾಮನೇ ವಿಶ್ವಾತ್ಮಕನೆಂದು ಆದಿನಾರಾಯಣನ ಅವತಾರ ಸ್ವರೂಪಿ ಎಂದು ತಿಳಿಸಿ ಶ್ರೀರಾಮ ದರ್ಶನ ಪಡೆಯುವುದಕ್ಕಾಗಿ ಇಲ್ಲಿ ಆಕೆಗೆ ತಪಸ್ಸನ್ನು ಮಾಡಲು ಮಾಯಾಪುರವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಓಹೋ ಶತ್ರುಘ್ನ ಸ್ವಾಮಿ, ಈ ಮದನಾಕ್ಷಿ ತಾರಾವಳಿಯರು ರಾವಣನ ಮಂತ್ರಿಯಾದ ಪ್ರಹಸ್ತನ ನಂದನೆಯರು ರಾವಣನ ವಧೆಯ ನಂತರ ಇಲ್ಲಿ ಬಂದು ನೆಲೆಸಿದ್ದಾರೆ. ಈಗ ನಿಮ್ಮ ತುರಗವನ್ನು ಬಂಧಿಸಿ ಆ ಮೂಲಕವಾಗಿ ಶ್ರೀರಾಮ ದರ್ಶನ ಪಡೆಯುವುದಕ್ಕಾಗಿ ಕಾಯುತ್ತಿದ್ದಾರೆ. ಸ್ವಾಮಿ, ಸ್ವಾರಸ್ಯಕರವಾಗಿದೆ ನಿಮ್ಮ ಕತೆ. ಯಾಕೆಂದರೆ ನಮ್ಮನ್ನು ಕೆಡಕುವುದರ ಮೂಲಕ ಅವರಿಗೆ ಶ್ರೀರಾಮನ ದರ್ಶನ ಭಾಗ್ಯ ಹೇಗೆ ಸಾಧ್ಯವೋ ಗೊತ್ತಿಲ್ಲ. ಆದರೆ ನಮಗೆ ಈಗ ಉಭಯ ಸಂಕಟವಾಯ್ತಲ್ಲ ಸ್ವಾಮಿ. ಅವರಿಗೆ ಶ್ರೀರಾಮನ ದರ್ಶನ ಭಾಗ್ಯದ ಇಚ್ಛೆ, ನಮಗೆ ತುರಗ ಪಡೆಯದೆ ಮುಂದೆ ಹೋಗುವಂತಿಲ್ಲ ಸ್ವಾಮಿ. ನೀರಿನ ಅಡಿಭಾಗದಲ್ಲಿ ಮಾಯಾಪುರವಿದೆ ಅಂತಾದರೆ ಅಲ್ಲಿಗೆ ಹೋಗೋ ಪರಿಯಾದರೂ ಹೇಗೆ ಸ್ವಾಮಿ? ಶತ್ರುಘ್ನ, ಅದಕ್ಕೇನಂತೆ ವರುಣ ಮಂತ್ರವನ್ನು ಜಪಿಸುತ್ತಾ ನೀರಿಗಿಳಿಯಿರಿ. ನೇರವಾಗಿ ಮಾಯಾಪುರವನ್ನು ಸೇರುತ್ತೀರಿ. ಅಲ್ಲಿ ಜಯ ನಿಮ್ಮ ಪಾಲಿಗಾಗುವುದು. ಆ ವರುಣ ಮಂತ್ರವನ್ನು ನಿನ್ನ ಕಿವಿಯಲ್ಲಿ ಗುಟ್ಟಾಗಿ ಹೇಳುತ್ತೇನೆ. ದಯವಿಟ್ಟು ಸ್ವಾಮಿ. ನಾನಿಂದು ಬರುತ್ತೇನೆ. ನಮೋ ನಮಃ. ಜಗದ
ಮಂತ್ರವನ್ನು ಎಲ್ಲರೂ ಸೇರಿ ಜಪಿಸುತ್ತಾ ನೇರವಾಗಿ ಹೇಳುತ್ತೆ. ಪುಷ್ಕಳ ದೂತಿಯದ್ದು ವಿಪರೀತವಾಯಿತು. ನಾವು ಬಂದ ಬಗೆಯನ್ನು ಇವಳ ತಾಯಿಯಲ್ಲಿ ಹೇಳಿ ಕಳಿಸು. ದಾರಿ ಬಿಡ್ಲಿಕ್ಕೆ ಇಲ್ಲ, ದಾರಿ ಬಿಡುವುದಿಲ್ಲ. ಯಾಕೆ ಬಿಡ್ಬೇಕು ದಾರಿನ? ಓ, ಅಲ್ಲಿ ಒಂದು ಫಲಕ ಕಾಣಿಸ್ತಾ ಉಂಟಾ? ಅಲ್ಲಿ ಎರಡೆರಡು ಒಂದನ್ನು ಮಾತ್ರ ನೋಡ್ಬೇಕಾಯ್ತು. ಅಲ್ಲಿ ಉಪಹಾರ ಇಲ್ಲ. ಈಗ ಬೇರೆ ಫಲಕ ಕಾಣಿಸ್ತಾ ಉಂಟು ಅಲ್ಲಿ. ಅದ್ರಲ್ಲಿ ಏನ್ ಬರ್ದಿದೆ? ಕಾಣುವುದಿಲ್ಲ. ಯಾವ ರಾಜ್ಯ ಅಂತ ಬರ್ದಿದೆ ಅಲ್ಲ ಅಲ್ಲಿ? ಇಲ್ಲಿ ಪುರುಷರಿಗೆ ಪ್ರಸವವಿಲ್ಲ ಗೊತ್ತಾ? ಹಾಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಲ್ಲವೋ, ಪುರುಷರಿಗೆ ಪ್ರವೇಶವಿಲ್ಲ. ಎಲ್ಲಿ ಹೋಗ್ತೀಯಾ? ನೋಡುತ್ತಿ. ಹೌದಾ? ಓದಿದೆಲ್ಲ ಅರ್ಥ ಆಯ್ತಲ್ವಾ? ಹೌದು. ಮತ್ತೆ ಸೀದಾ ಹಿಂದಕ್ಕೆ ರೆಡಿ ಆಯ್ತಾ? ಇಲ್ಲ, ನಮಗೆ ಒಳಗೆ ಹೋಗಲೇಬೇಕು. ಬಿಡುವುದಿಲ್ಲ ದಾರಿಯನ್ನ. ಏ ಅಜ್ಜಿ, ದಾರಿ ಬಿಡ್ತೀಯೋ ಇಲ್ಲ ಪೆಟ್ಟು ತಿನ್ನೋದಾಯ್ತೀಯೋ? ಬಂದಿದ್ರ ಅವ್ರ ನಿಮ್ ಜೊತೆಗೆ? ಬಂದಿದ್ರ ಅವ್ರ ನಿಮ್ ಜೊತೆಗೆ ಅಜ್ಜಿ? ಅಜ್ಜಿ ನೀನೇ? ನಾನು ಅಜ್ಜಿಯ? ಮತ್ತೆಂತ? ನಾನು ಅಜ್ಜಿಯ? ಅಜ್ಜಿಯ? ನಾನು ಅಜ್ಜಿ ಅಲ್ಲ ಇಲ್ಲಿ. ಮತ್ಯಾರು? ನನ್ಗೀಗ 18 ನನ್ಗೆ ಈಗ. ದೂರ ಆಗಲಿಕ್ಕೆ ಬಾಕಿ ಇರುವುದು ಇದೊಂದು 2-3 ಇರ್ಬೇಕೇನೋ ಅಷ್ಟೇ. ಆಗ್ತಾ ಬಂತು. ಅಲ್ಲ, ನೀನು ಅಜ್ಜಿ ಅಲ್ಲ ಅಂತ ಹೇಳ್ತೀಯಲ್ಲ. ತಲೆ ಕೂದಲು ಹಣ್ಣಾಗಿದೆ. ತಲೆ ಕೂದಲು ಬಿಸ್ಲಿಗೆಲ್ಲ ಒಳಗಿದ್ದದು. ಮತ್ತೆ ನಮ್ಗೆ ವರ್ಷ ಆಗ್ಲಿಲ್ಲ. ಅದೆಲ್ಲ ಬಿಡು. ಈಗ ನಮಗೆ ಒಳಗಲು ದಾರಿ ಬಿಡು. ಈಗ ದಾರಿ ಬಿಡುದಿಲ್ಲ. ತಮ್ಮಣ್ಣ, ಹೀಗೆ ಒಳ್ಳೆ ಮಾತಿನಿಂದ ಪಾಪು ಓಡಲ್ಲ ಅಂತ ಆಯ್ತು. ಹೌದು. ಇವಳನ್ನು ನೀನೇ ನೋಡಿಕೋ. ಏ ಅಜ್ಜಿ, ದಾರಿ ಬಿಡ್ತೀಯೋ ಇಲ್ಲ ಪೆಟ್ಟು ತಿನ್ನೋದಾಯ್ತೀಯೋ? ಯಾರ್ ಜೀವ ಬಿಡೋದು? ನನ್ ಜೀವನ್ ಬಿಡಿ. ಅಯ್ಯೋ, ಈಗ ನೀನು ಹೇಳು. ಆಗ್ತಾ ಇಲ್ಲ ಹೇಳಲಿಕ್ಕೆ. ಹೇಳು ನೋಡುವ. ಇವ್ರು ಎತ್ತಿ ಏನು? ಎತ್ತಿ ನನ್ನನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೇಳು ಬೇಗ. ಎಲ್ಲ ಜ್ಯೋತಿ, ನೀನು ಈ ಕೂಡಲೇ ನಿನ್ನೊಡತಿ ಆದ ಮದನಾಕ್ಷಿ ಇರುವಲ್ಲಿಗೆ ಹೋಗಿ ಸುರಭವನ್ನು ಒಪ್ಪಿಸಲಿಕ್ಕೆ ಹೇಳು. ಹೋಗು ಇಲ್ಲಿಂದ. ಅಲ್ಲ, ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಹೇಳಲಿಕ್ಕೆ ನೆನಪು ಸ್ವಲ್ಪ ಮರಳಿನ ಕಾಯಿಲೆ ಉಂಟು. ಈಗ ವಿಭೂತಿಯನ್ನು ಹಣೆಗೆ ಹಚ್ಚಿದ್ದೇನೆ. ಹೋಗಿ ನಿನ್ನ ಒಡತಿಗೆ ತಿಳಿಸು, ಅವಳೇ ನೆನಪಿಸುತ್ತಾಳೆ. ಅಯ್ಯೋ, ನಾವಿನ್ನು ಹೋಗೋಣ. ಅಲ್ಲ, ಮಕ್ಕಳು ಕೊಟ್ಟುಕೊಂಡು ಇಲ್ಲೇ ಇದ್ದೀರಿ ನೀವು? ಹೌದು. ಎಂತ ಜನ ಮಾರ್ರೆ. ಇಲ್ಲ, ಒಬ್ರು ಪೆಟ್ಟಿಂದು ಸಾಯ್ತಾ ಇದ್ದಾರೆ. ಅಲ್ಲ, ನೀನೀಗ ಬೇಗ ಹೋಗುದು ಒಳ್ಳೇದು. ಇಲ್ಲ, ಇದು ನನ್ನ ಕೈಯಿಲ್ಲ ಅಂದ್ರೆ ಹೋಗೋದು ಕಷ್ಟ. ಇಲ್ದಿರ ಅವ್ರು ಬೇಗ ಬರ್ತಾರೆ ಈಗ ಆ ಹುಡುಗರು. ಹೌದಾ? ಹ್ಮ್. ಎಲ್ಲಿ ಬರ್ತಾರೆ ಅವ್ರು?
ಇಲ್ಲಿಯೇ ಬರ್ತಾನೆ. ಜೀವನದ ಚರಮ ಗುರಿಯೇನು? ಶ್ರೀರಾಮನ ಅಡಿನಾವಳಿಗಳಲ್ಲಿ ಮುಕ್ತಿಯನ್ನು ಪಡೆಯುವುದು. ಮುಕ್ತಿಯನ್ನು ಪಡೆಯಲು ಎರಡು ಮಾರ್ಗಗಳಿವೆ ಅಲ್ಲವೇ? ಹೌದು, ಭಕ್ತಿ ಮಾರ್ಗ ಮತ್ತು ವಿರೋಧ ಮಾರ್ಗ. ಭಕ್ತಿ ಮಾರ್ಗ ಸಾಮಾನ್ಯರಿಗೆ, ಉಳಿದವರಂತೆ ನಾವಾಗಬಾರದು. ವಿರೋಧ ಮಾರ್ಗದ ಮೂಲಕವಾಗಿ ಮುಕ್ತಿ ಸಾಮ್ರಾಜ್ಯವನ್ನು ಸೂರೆಗೊಳ್ಳಬೇಕು ಎಂಬ ಉದ್ದೇಶದಿಂದಲೇ ಈ ಮಾಯಾಪುರ ಎನ್ನುವ ಮಹಿಳಾ ರಾಜ್ಯವನ್ನು ನಿರ್ಮಿಸಿಕೊಂಡು ಯೋಗಿನಿಯಾಗಿ ಸದಾ ಕಾಲ ಮಾತೆ ಯೋಗಿನಿಯ ಪರವಾಗಿ ಆಡಳಿತವನ್ನು ನಡೆಸಿಕೊಂಡು ಬಂದವಳು
ಬಂದಿಸಿರುವೆ ಯಾತಗೆ ಬಂದಿಸಿರುವೆ ಆದಾಗ ಒಪ್ಪುವುದು ಬೇಡವೇ ಮಾತೆ ಮದರಾಚಿಗೆ ಖಾದಿಯಿಂದ ಶ್ವಾಸವು ಮಾಡೋ ಕೆಲಸ ತುಂಬಾ ಬೇಸರ ಆಗ್ತದೆ. ಯಾಕೆ ಅದು ಸುಮ್ಮನೆ ಹೋಗ್ತಿದ್ದ ಕುದುರೆಯೊಂದನ್ನು ತಂದು ಕಟ್ಟಿದ್ದೀರಲ್ಲ ನಿಮ್ಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಬಂದವರು ಯಾರು? ಅವರು ನಿನಗೇನು ಹೇಳಿದರು? ಮಾ ಕೊಂದವರು ಹೊಡೆದರಮ್ಮ ಹೊಡೆದರಮ್ಮ ಹಾಗೆ ಬಂದೀಯಾ? ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ಬಿಟ್ಟಿದ್ದೀನಿ ವಾಪಸ್ ಹೋಗು ನಾನಾ? ಇಲ್ಲಮ್ಮ ಅವರು ಹೊಡೆದ ನಾನು ಹೊಡೆದೆ. ಏನು ಮಾಡಿದೆ? ಇಲ್ಲಮ್ಮ ಸರಿ ಹೊಡೆದೆ ನಾನು. ಅವರು ಹೊಡೆದದ್ದೇ. ಅವ್ರು ಹೊಡೆದು ಪೆಟ್ಟಮ್ಮ. ಹಾಗಾದ್ರೆ ನೀನು ಹೊಡೆದದ್ದೇನು? ನಾನು ಹೊಡೆದು ಕೊಬ್ಬೆ ಅಮ್ಮ ಕೊಬ್ಬೆ. ಬಂದವರು ಯಾರು? ಅವರು ನಿನಗೇನು ಹೇಳಿದರು? ಅಮ್ಮ ಬಂದವರು ಬೇರೆ ಯಾರು ಅಲ್ಲಮ್ಮ, ನೀವು ಕುದುರೆಯನ್ನು ಕಟ್ಟಿದ್ದೀರಲ್ಲ ಅದರ ಬೆಂಗಾವಲಿಗೆ ನಿಂತ ಶತ್ರುಘ್ನ ಮಹಾರಾಜರಂತೆ. ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಬೇಕಂತಮ್ಮ, ಇಲ್ಲವಾದ್ರೆ ಯುದ್ಧಕ್ಕೆ ಸಿದ್ಧರಾಗಬೇಕಂತೆ. ಯುತಿ, ನೀನು ನಿನ್ನ ಕಾರ್ಯದಲ್ಲಿ ನಿರತನಾಗು. ಈ ವಿಚಾರದ ಬಗ್ಗೆ ನಾವಿನ್ನು ನೋಡಿಕೊಳ್ಳುತ್ತೇವೆ. ಆಗ್ಲಿ ಅಮ್ಮ. ಮಂತ್ರಿ ತಾರಾವಳಿ, ಯಲಮಂತ್ರಿ ತಾರಾವಳಿ ಯಲಮಂತ್ರಿ ಯಲಮಂತ್ರಿ ತಾರಾವಳಿ ಮಗೀಗ ಬರವಸೆ ಮಗೀಗ ಬರವಸೆ ಮಂತ್ರಿ ತಾರಾವಳಿ, ಕೇಳಿದೆಯ ದೂತಿಯಾಡಿದ ಮಾತನ್ನು? ಶತ್ರುಘ್ನನ ಸೇನೆ ನಮ್ಮ ಪುರವನ್ನು ಮುತ್ತಿದೆ. ಆ ಪುರುಷರೊಂದಿಗೆ ಕಾದಾಡಿ ಅವರ ಸೊಕ್ಕನ್ನು ಮುರಿಯಬೇಕು. ಸ್ತ್ರೀಯರೊಂದಿಗೆ ಯುದ್ಧ ಸಾಕು ಸಾಗಣಿಸಬೇಕು. ಆದರೆ ಒಂದಲ್ಲ ಒಂದರ್ಥದಲ್ಲಿ ಒಳ್ಳೆಯದೇ ಆಯಿತು. ಯಾಕೆ ಬಲ್ಲೆಯ? ಯಾಕೆ? ಪರಮಾತ್ಮ ಶ್ರೀರಾಮನು ಪರಮಾತ್ಮ ಶ್ರೀರಾಮನು ಪರಮಾತ್ಮ ಯಮ್ಮ ಪುರವರಗೆ ತಾನೇ ಬರುವನು ಯಮ್ಮ ಪುರವರಗೆ ತಾನೇ ಬರುವನು ಪರಮಾತ್ಮ ಶ್ರೀರಾಮನು ಯಮ್ಮ ಪುರವರಗೆ ತಾನೇ ಬರುವನು ಯಮ್ಮ ಪುರವರಗೆ ತಾನೇ ಬರುವನು
ಚರಣ ಪೂಜೆಯ ಮಾಡುತ್ತ ರಾಮನ ಚರಣ ಪೂಜೆಯ ಮಾಡುತ್ತ ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಫಲದೊಳಿಯುವೆ ನಲಿಯುತ್ತ ಕಪ್ಪಹಯ ಫಲದೊಳಿಯುವೆ ನಲಿಯುತ್ತ ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಫಲದೊಳಿಯುವೆ ನಲಿಯುತ್ತ ಕಪ್ಪಹಯ ಫಲದೊಳಿಯುವೆ ನಲಿಯುತ್ತ ತಂಗಿ ತಾರಾವಳಿ ಮೂಗನ್ನು ಹಿಡಿದೆಳೆದರೆ ಮುಖ ಬರುವಂತೆ ದೂರದಲ್ಲಿ ಶತ್ರುಘ್ನನು ಸೋಲಿದರೆ ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀರಾಮಚಂದ್ರನು ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ಆತನಿಗೆ ಕಪ್ಪ ಕಾಣಿಕೆಗಳೊಂದಿಗೆ ಕುದುರೆಯನ್ನು ಒಪ್ಪಿಸಿ ನನ್ನ ಜೀವನವನ್ನು ಪಾವನೆಗೊಳಿಸುತ್ತೇನೆ. ಆದರೆ ನಾವು ಈಗ ಮಾಡಬೇಕಾದದ್ದು ಯುದ್ಧವೇ ನಮ್ಮ ದೀಕ್ಷೆ. ಚತುರಂಗ ಸೇನೆ ಸಿದ್ಧವಾಗಲಿ, ನಡೆಯಲಿ ನಮ್ಮ ಸೇನೆ. ತೈ ತೈ ತತ್ತಿನದೇ ತತ್ತಿನ ಬಾಳೆ ತತ್ತಿನದೇ ತೈ ತೈ ತತ್ತಿನದೇ ತತ್ತಿನ ಬಾಳೆ ತತ್ತಿನದೇ ತೊಂಬರುತ್ತದೆ ತಿನ್ನಾಗುತ್ತದೆ ತೊಂಬರುತ್ತದೆ ತಿನ್ನಾಗುತ್ತದೆ ತೊಂಬರುತ್ತದೆ ತಿನ್ನಾಗುತ್ತದೆ ಅಪ್ಪಪ್ಪ ಹೆಣ್ಣು ಮಕ್ಕಳ ಸೊಕ್ಕೆ ಸುರಗವನ್ನು ಕಪ್ಪ ಕಾಣಿಕೆಯನ್ನು ಒದಗಿಸಿ ಶ್ರೀರಾಮಚಂದ್ರನ ಅಷ್ಟಮರ್ಯಾದಕ್ಕೆ ಸಾಗಬೇಕಾಗಿ ದೂತಿಯಲ್ಲಿ ಹೇಳಿ ಕಳಿಸಿದರೆ ಅದನ್ನು ಧಿಕ್ಕರಿಸಿ ಕಾರಣಕ್ಕೆ ಮುಂದಾಗಿದ್ದರಂತೆ. ಹೆಣ್ಣು ಮಕ್ಕಳೊಂದಿಗೆ ಯುದ್ಧ ಮಾಡುವ ಕಸಗೆ ಒದಗಿ ಬಂತಲ್ಲ, ನೀವಲ್ಲೇನು ಮಾಡುತ್ತೀರಿ? ಪುಷ್ಕಳ, ನಿಮ್ಮ ಮನದ ದುಗುಡ ಏನೆಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ನಮ್ಮ ದುರಗವನ್ನು ಕಟ್ಟಿ ದುರಾಕಾಂಕ್ಷಿಗಳಾಗಿ ಬಂದಂತಹ ನಾರಿಯರೊಡನೆ ಯುದ್ಧ ಮಾಡುವಂತಹ ಪ್ರಸಂಗ ದುರಧೀರರಾದ ನಮ್ಮ ಪಾಲಿಗೆ ಒದಗಿ ಬಂದಂತಹ ಚಿಂತೆ ಅಲ್ಲವೇ? ಹೌದು. ಚಿಂತೆಯನ್ನು ಬಿಡಿ, ನನಗೊಪ್ಪಣೆಯನ್ನು ಕೊಡಿ. ಆ ನಾರಿಯರು ಎಷ್ಟೇ ಪರಾಕ್ರಮಿಗಳಾಗಿರಲಿ ಅವರನ್ನು ಸೋಲಿಸಿ ದುರಗವನ್ನು ಹಿಂದೆ ತರುತ್ತೇನೆ. ಹೊಡೆಗಳಿಗೆ ಅಪ್ಪಣೆ. ಮಗನೇ ಎದ್ದೇಳು. ಶತ್ರುದಯ ಬಿಡು ಬಿಡು ಶೋಧವ ತಿನ್ನ ತಿನ್ನ ತಿನ್ನದೆ
ಚಿಂತೆ ಏಕೆ? ಅವರನ್ನು ಬಡಿದು ತುರಗವನ್ನು ನಾನು ಬಿಡಿಸಿಕೊಂಡು ಬರುತ್ತೇನೆ. ಕೊಡಿ ನನಗೆ ಅಪ್ಪಣೆ. ಮಕ್ಕಳೇ, ನಿಮ್ಮ ಪರಾಕ್ರಮವನ್ನು ಅರಿತವನೇ. ಆದರೆ ಆ ಹೆಣ್ಣು ಮಕ್ಕಳು ಸಾಮಾನ್ಯ ಹೆಣ್ಣು ಮಕ್ಕಳಲ್ಲ, ಮಾಯವಿದ್ದ ಪರಿಣತರು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಯೋಚಿಸಿ ನಿಮ್ಮ ಭುಜ ಪರಾಕ್ರಮದಿಂದ ವಿಜಯಶಾಲೆಗೆ ಬನ್ನಿ. ಆಯಿತು. ಸಾರಿದೆ ಕೆಡಬೇಡ ನಿನಗೆ ಸಾರಿದೆ 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 ಕೆಡಬೇಡ ನಿನಗೆ ಸಾರಿದೆ 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 ಕೆಡಬೇಡ. ಹೋರನೆ ತುರಗವ ಒಪ್ಪಿಸು ಹೋರನೆ ತುರಗವ ಹೋರನೆ ತುರಗವ ಒಪ್ಪಿಸು ಹೋರನೆ ತುರಗವ ಹೋರನೆ ತುರಗವ ಹೋರನೆ ತುರಗವ ಒಪ್ಪಿಸು. ಜಯ ಕೈ ಸೇರದು ಎನ್ನೊಡನೆ ಜಯ ಕೈ ಸೇರದು ಜಯ ಕೈ ಸೇರದು ಎನ್ನೊಡನೆ.
ಎನ್ನೊಡನೆ ಆದುದರಿಂದ ಕಾಮದಿಂದ ಕುದುರೆಯನ್ನು ಒಪ್ಪಿಸಿ ಶರಣಾದ ಕೆಲವು ದಿನ ಬದುಕುತ್ತೀಯ. ಇಲ್ಲವಾದಲ್ಲಿ ಇವನ ಅತಿಥಿಯಾಗಬೇಕು ಎಚ್ಚರ. ಯಾರೆಲ್ಲ ನಿನ್ನಯ ಬೆಸರೇನು ಯಾರೆಲ್ಲ ನಿನ್ನಯ ಬೆಸರೇನಿದೆ ನೀ ತೋರಿಸು ವಿಕ್ರಮವ ನೀ ತೋರಿಸು ವಿಕ್ರಮವ ನೀ ತೋರಿಸು ವಿಕ್ರಮವ ಸಾರುವುದೊಳ್ಳೆದು ನೀ ಸಾರುವುದೊಳ್ಳೆದು ಸಾರುವುದೊಳ್ಳೆದು ಬಿದ್ದಗೆ ವಿಜಯವು ಮಾರದು ಬೇಗವೆನು ವಿಜಯವು ಮಾರದು ಬೇಗವೆನು ವಿಜಯವು ಮಾರದು ಬೇಡುವೆನು
ಅದನ್ನ ಓದಿದ ಮೇಲೂ ಮುಂದೆ ಬಂದಿದ್ದೀಯಂತಾದ್ರೆ ನೀನೊಬ್ಬ ಅನೇಕ ಪ್ರಸಂಗಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಕೇಳುತ್ತಿದ್ದೇನೆ, ಯಾರು ನೀನು? ನಿನ್ನ ನಾಮಧೇಯವೇನು? ಬಂದಿರುವ ಕಾರಣವೇನು? ಎಲ್ಲವನ್ನ ಹೇಳಿ ವಿಜಯದ ಆಸೆಯನ್ನು ಬಿಟ್ಟು ಹೋಗಬೇಡ. ಮುಚ್ಚಬಾಯಿ. ಭರತ
ಒಪ್ಪಿದೆ ನೀನು ಬಲಿದೆ ಕರುವಿಪೇ ನಮಗೆ ಆತ್ಮವಿಶ್ವಾಸವಿರಬೇಕು. ಆದರೆ ಅದು ಅತಿಯಾಗಬಾರದು. ಅತಿಯಾದ ಆತ್ಮವಿಶ್ವಾಸ ಅಧರ್ಮಕ್ಕೆ ಕಾರಣವಾಗುತ್ತದೆ. ಯಾಕೆ ಹೇಳಿದೆ ಪಲ್ಲೆಯ? ಯಾಕೆ ನೀನು ನನ್ನನ್ನು ಲಯಗೊಳಿಸುವುದಾಗಿ ಹೇಳಿದೆ ಅಲ್ಲ? ಲಯಗೊಳಿಸಬೇಕಾದರೆ ಮೊದಲು ಸೃಷ್ಟಿಯ ಕಾರ್ಯವಾಗಬೇಕು. ಆ ನಂತರದಲ್ಲಿ ಅದರ ಪಾಲನೆ ಆಗಬೇಕು. ಆ ಬಳಿಕ ಆ ವ್ಯಕ್ತಿ ಲೋಕಕಂಟಕನಾದರೆ ಮಾತ್ರ ಆತನನ್ನ ಲಯಗೊಳಿಸಲು ಸಾಧ್ಯ. ಆದರೆ ನೀನು ನಮ್ಮ ಪುರಕ್ಕೆ ಬಂದು ನನ್ನನ್ನು ಲಯಗೊಳಿಸುವುದಾಗಿ ಹೇಳುತ್ತೀಯಲ್ಲ, ಮೂರು ಮೂರ್ತಿಗಳ ಸಹಾಯ ಪಡೆದು ಬಂದರೂ ಕೂಡ ಅದು ನಿನ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ಹೇಳುತ್ತಿದ್ದೇನೆ, ಸುಮ್ಮನೆ ಬಗುಳಬೇಡ. ನನ್ನ ಹಿಂದಕ್ಕೆ ನೋಡಿ ನಿನ್ನನ್ನು ಗೆಲ್ಲಲು ನನಗೆ ಮೂರು ಮೂರ್ತಿಗಳ ಸಹಾಯ ಬೇಡ. ಈಗ ಹಿಡಿದ ಈ ಒಂದೇ ಒಂದು ಬಾಣದಿಂದ ನಿನ್ನನ್ನು ಶೈಮಿನಿಪುರಕ್ಕೆ ಕಳುಹಿಸುತ್ತೇನೆ. ಈಕೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗಷ್ಟೇ ನೀನು ಬಹಳ ಯುದ್ಧ ಮಾಡಿದ್ದೀಯ. ಇನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಹೋಗಿ ವಿಶ್ರಾಂತಿ ಪಡಿ. ನನ್ನನ್ನು ಕರೆಸಿಕೊ. ಆಯಿತು. ಚಕ್ರಾಂತಿದ ಪುರದ ರಸ ಸುಖಾವಿನ ಮಗನಾದ ಗಮನ ಬಂದಿದ್ದೇನೆ. ಇನ್ನು ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ಏನಿದ್ದರೂ ನನ್ನ ಆಟ. ಬಂದು ಯುದ್ಧಕ್ಕೆ ನಿಲ್ಲು.
ಇದಿರಾಗು ಪುರವನ್ನು ಭೇದಿಸುವ ನಮ್ಮ ದುರಗವನ್ನು ಕಪ್ಪ ಕಾಣಿಕೆಯನ್ನು ಬಂತಿದ್ದನ್ನು ಉದರವನ್ನು ಮಾಡಿರುತ್ತಿದ್ದೆ. ಆದರೆ ಸಾಮಾನ್ಯ ಹೆಣ್ಣನ್ನು ಸಾಯಿಸಲು ಮನಸೊಪ್ಪುತ್ತಿಲ್ಲ. ಹಾಗಾಗಿ ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದನೆ ಕೇಳು. ಕಪ್ಪ ಕಾಣಿಕೆ ದುರಗವನ್ನು ಸಹಿತ ಒಪ್ಪಿಸಿ ಶ್ರೀರಾಮಚಂದ್ರನ ಅಷ್ಟಮ ತ್ಯಾಗಕ್ಕೆ ಸಹಕರಿಸಿದರೆ ನಿನಗೆ ಒಳಿತು. ಇಲ್ಲವಾದರೆ ಈ ಶತ್ರುಘ್ನನ ಸಾಮರ್ಥ್ಯ ಬೇಕಾಗುತ್ತದೆ. ಎಚ್ಚರ. ಇಷ್ಟೆಲ್ಲ ಮಾತನಾಡುವವನು ನೀನ್ಯಾರು? ಶ್ರೀರಾಮಚಂದ್ರನ ಅಷ್ಟಮ ತ್ಯಾಗದ ನಾಯಕ ಜಲಜಾಂಬಕನ ಸಹೋದರ ಶತ್ರುಘ್ನ ನಾನೇ. ಓಹೋ, ಜಲಜಾಂಬಕನೆಂದರೆ ನೀನೆಯೋ? ಜಲಜಾಂಬಕನಿಗೆ ಸೋದರನಾದೊಡೆ ಒಳಿತೆಂಬೆ
ಜಲಜಾಂಬಕನಿಗೆ ಸೋದರನಾಗುಡೆ ಜಲಜಾಂಬಕನಿಗೆ ಸೋದರನಾಗುಡೆ ಬಡಿದೆಂಬೆನು ನಾನು ಜಲಜಾಂಬಕನಿಗೆ ಜಲಜಾಂಬಕನಿಗೆ ಸೋದರನಾಗುಡೆ ಬಡಿದೆಂಬೆನು ನಾನು ಆದುಡೆ ಬಡಿದೆಂಬೆನು ನಾನು ಆದುಡೆ ಬಡಿದೆಂಬೆನು ನಾನು ಕಲಹದಿ ನಿನ್ನನು ಸೆರೆ ಪಿಡಿಯಲು ಕಲಹದಿ 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 ನಿನ್ನನು ಕಲಹದಿ ಕಲಹದಿ ನಿನ್ನನು ಸೆರೆ ಹಿಡಿಯಲು ಸೆರೆ ಹಿಡಿಯಲು ಸೆರೆ ಹಿಡಿಯಲು ಜಗದೊಳಗೆ ನಗೆ ಇರಿದಾರೈ ಕಲಹದಿ ನಿನ್ನನು ಸೆರೆ ಹಿಡಿಯಲು ಜಗದೊಳಗೆ ನಗಿರಿದಾರೈ ಜಗದೊಳಗೆ ನಗಿರಿದಾರೈ ಜಗದೊಳಗೆ ನಗಿರಿದಾರೈ ಕಲಹದಿ ನಿನ್ನನು ಸೆರೆ ಹಿಡಿಯಲು ಕಲಹದಿ ನಿನ್ನನು ಸೆರೆ ಹಿಡಿಯಲು ಜಗದೊಳಗೆ ನಗಿರಿದಾರೈ ಜಗದೊಳಗೆ ನಗಿರಿದಾರೈ ಜಗದೊಳಗೆ ನಗಿದಿರಾರಿ ಜಗದೊಳಗೆ ನಗಿದಿರಾರಿ ಜಲಜಾಂಬಕನಿಗೆ ಸೋದರನಾಗುಡೆ ಬಡಿದೆಂಬೆನು ನಾನು ನೀನು ಶ್ರೀರಾಮಚಂದ್ರನ ಸಹೋದರ ಶತ್ರುಘ್ನನು? ಹೌದು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ನೀನು ಬಂದದ್ದು ಒಳ್ಳೆಯದೇ ಆಯಿತು. ಹೌದೇ? ಯಾಕೆ ಬಲ್ಲೆಯ? ಯಾಕೆ? ಮಾಡುವ ಸಮರದಲ್ಲಿ ನಿನ್ನನ್ನು ಗಾರುಗೇಡಿಸಿ ಶ್ರೀರಾಮನನ್ನು ನೋಡುತ್ತೇನೆ. ಆ ಮೂಲಕವಾಗಿ ಆತನಿಗೆ ಕಪ್ಪ ಕಾಣಿಕೆಗಳೊಂದಿಗೆ ಕುದುರೆಯನ್ನು ಒಪ್ಪಿಸಿ ನನ್ನ ಜೀವನವನ್ನು ಪಾವನ ವಿಶ್ವಮೂರ್ತಿಯ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು
ಪುರುಷ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಗರ ಅಂತರಂಗದಿ ವಾಸವಾಗಿರುವ ಭಜಗರ ಅಂತರಂಗದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಗರ ಅಂತರಂಗದಿ परम पुरुष विश्वमूर्तिया ಕರುಣನಿಧಿಗೆ ಭೇದ ಉಂಟೆ ಕರುಣನಿಧಿಗೆ ಭೇದ ಉಂಟೆ ಶರಣಳೆಂಬ ಶರಣಳೆಂಬ ಮಮತೆಯೊಳಗೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲ್ಲನು ಕರೆದು ಬೇಗ ರಾಮ ಬರದೆ ನಿಲ್ಲನು ರಾಮ ಬರದೆ ನಿಲ್ಲನು ಕರೆದು ಬೇಗ ತುರಗ ಅವನಿಗೆ ಅಪ್ಪಿಸುವೆನು ತುರಗ ಅವನಿಗೆ ಅಪ್ಪಿಸುವೆನು ತುರಗ ಅವನಿಗೆ ಅಪ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಕರುಣನಿಧಿಗೆ ವೇದ ಮುಂಟೆ ಶರಣಳೆಂಬ ಮಮತೆಯೊಳಗೆ ಬರದ ನಿಲನು ಕರೆಸುವೇಗ ತುರಗ ಅವನಿಗೆ ಅಪ್ಪಿಸುವೆನು ಬರದ ನಿಲನು ಕರೆಸುವೇಗ ತುರಗ ಅವನಿಗೆ ಅಪ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ವಿಶ್ವಮೂರ್ತಿಯ ವಿಶ್ವಮೂರ್ತಿಯ
ಪವಿತ್ತು ಪರಮ ಸಾಯುಜ್ಯ ಪಡೆವಿರು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಅಯ್ಯ ಶತ್ರುಘ್ನ, ರಾಮನ ಚರಿತ್ರೆಯನ್ನು ನಾನೇನು ಅರಿಯದವಳೆಂದು ಭಾವಿಸಿದೆಯಾ? ಆತನಿಗೆ ಗಂಡು ಹೆಣ್ಣು, ಬಡವ ಬಲ್ಲಿದ, ಮೇಲು ಕೀಳು ಎಂಬ ಯಾವುದೇ ಭೇದ ಭಾವಗಳಿಲ್ಲ. ಸ್ಥಿರಚರ ವಸ್ತುಗಳೆಲ್ಲದರಲ್ಲಿರುವ ಆತ ನನ್ನ ಏಕೋದೃಢವಾದ ಭಕ್ತಿಗೆ ಖಂಡಿತವಾಗಿಯೂ ಒಲಿದೇ ಒಲಿಯುತ್ತಾನೆ. ರಾಮನು ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ಆತನಿಗೆ ತಪ್ಪ ಕಾಣಿಕೆಗಳೊಂದಿಗೆ ಕುದುರೆಯನ್ನು ಒಪ್ಪಿಸಿ ನಾನು ಶರಣಾಗುತ್ತೇನೆ. ಎಲ್ಲ ದುಷ್ಟ ಹೆಣ್ಣೆ, ಒಳ್ಳೆಯ ಮಾತಿನಿಂದ ಹೇಳಿದರೆ ಕೇಳುವಂತೆ ಕಾಣಿಸುತ್ತಿಲ್ಲ. ಬೆಟ್ಟಿನ ರುಚಿಯನ್ನು ಕೆಲವು ನೋಡುತ್ತೇನೆ. ಮಾದಲಾಲಿ ಸಯೋಧ್ಯ ನಗರದೆ ಮಾದಲಾಲಿ ಸಯೋಧ್ಯ ನಗರದೆ ಸೀತಾ ವಲ್ಲಭ ಅಶ್ವಮೇಧವ ಸೀತಾ ವಲ್ಲಭ ಅಶ್ವಮೇಧವ ತಾಕಡೆದು ಬಿಟ್ಟಿಹನು ತುರಗವ ತಾಕಡೆದು ಬಿಟ್ಟಿಹನು ತುರಗವ ಕೂದಲೇ ಗೆಲುವರೇ ಮಾದೇ ನಮ್ಮಷ್ಟಕ್ಕೆ ನಾವಿದ್ದ ಸಂದರ್ಭ ಅಲ್ಲಿ ಒಂದು ಅಶ್ವ ಬಂದಿತ್ತಮ್ಮ. ಬಂದಿರುವ ಅಶ್ವವನ್ನ ಕಟ್ಟಿದ್ದೇವೆ. ಸುರಗವನ್ನ ವಶಪಡಿಸಿಕೊಂಡು ಹೋಗಲು ಬಂದಂತಹ ಸೇನೆಗೂ ನಮ್ಮ ಸೇನೆಗೂ ಯುದ್ಧವಾಯಿತಮ್ಮ. ಯುದ್ಧವಾದ ಬಳಿಕ ನಾವು ಜಯವನ್ನ ಪಡೆಯುತ್ತಾ ಮುಂದೆ ಸಾಗಿದೆವಮ್ಮ. ಹೀಗೆ ಮುಂದೆ ಸಾಗುತ್ತಾ ಇರುವಾಗ ಶ್ರೀರಾಮಚಂದ್ರನ ತಮ್ಮನಾದಂತಹ ಶತ್ರುಘ್ನ, ಹಾಗೆಯೇ ನನ್ನ ಅಕ್ಕನಾದಂತಹ ಮದನಾಕ್ಷಿಗೆ ಕದನವು ನಡೆಯಿತಮ್ಮ. ಆ ಕದನದಲ್ಲಿ ಅವಳು ಮೂರ್ಛೆ ಹೋಗಿದ್ದಾಳಮ್ಮ. ಅವಳನ್ನ ನೀನೇ ರಕ್ಷಿಸಬೇಕು. ಲಾಲಿಸುತ್ತಾ ಕ್ಷಣದೇ